ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನಿನ್ನೆ ಎಪಿಸೋಡ್ನ ನೋಡಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಯಾವ್ಯಾವ ಹೆಣ್ಮಕ್ಳು ನಮ್ಮ ಜಗದೀಶ್ ಸರ್ ಏನು ಮಾಡಿದ್ರು ರೈಟು, ಅವ್ರು ಬಿಗ್ ಬಾಸ್ ಮನೆಯಲ್ಲೇ ಇರಬೇಕು, ಅವರು ಕರ್ನಾಟಕದ ಕ್ರಶ್ಶು, ಅವರಂದರೆ ನಮಗೆ ತುಂಬ ಇಷ್ಟ ಅನ್ನೋ ಪ್ರತಿಯೊಬ್ಬ ಹೆಣ್ಮಕ್ಳು ಯಾರ್ಯಾರಿಗೆ ಸಪೋರ್ಟ್ ಮಾಡಿದಿರೋ ಅವ್ರು ಎಲ್ಲರೂ ಈ ವಿಡಿಯೋ ನೋಡಬೇಕು ಅಂತ ನಾನು ನಿಜವಾಗ್ಲೂ ಕೇಳ್ಕೊತೀನಿ. ಮತ್ತು ಯಾರ್ಯಾರು ಗಂಡು ಮಕ್ಕಳು ಯಾರಾದರೂ ಹೆಣ್ಮಕ್ಳು ಕಷ್ಟಪಡ್ತಿದ್ರೆ, ಅವರಿಗೆ ಅವಮಾನ ಆಗ್ತಾಯಿದ್ರೆ, ಅದನ್ನು ತಡೆಯೋ ಪ್ರಯತ್ನ ಪಡ್ತಿದ್ದೀರಾ, ಅದನ್ನು ನಿಲ್ಲಿಸ್ಬಿಡಿ. ಯಾಕಂದರೆ ಈ ಜಗತ್ತಲ್ಲಿ ಒಳ್ಳೆಯದಕ್ಕೆ ಕಾಲ ಇಲ್ಲ. ಎಕ್ಸಾಂಪಲ್ ರಂಜಿತ್ ಅವರೇನೆ, ಎಷ್ಟೋ ಚೆನ್ನಾಗಿರೋ ಆಪರ್ಚುನಿಟಿನ ಏನೂ ತಪ್ಪು ಮಾಡ್ದೇ ಕಳ್ಕೊಂಡ್ರು. ಹೌದು, ಮ್ಯಾನ್ ಹ್ಯಾಂಡ್ಲಿಂಗು ಮಾಡಿದ್ದು ತಪ್ಪೇ, ಅವ್ರನ್ನ ಈ ಥರ ತಳ್ಳಿದ್ದು ತಪ್ಪೆ. ಬಟ್ ಅವರ ಉದ್ದೇಶ ಅಲ್ಲಿ ಸರಿಯಾಗಿದ್ದರೆ ನನಗೆ ಯಾವ ಕೆಲಸ ಕೂಡ ಸರಿ ಅಂತಲೇ ಅನಿಸುತ್ತೆ. ಭಗವದ್ಗೀತಾ ಮತ್ತು ನಮ್ಮ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೂಡ ಹೇಳಿದ್ದಾರೆ. ಹಂಗಂತ ಹೇಳಿದ್ರೆ ನಮ್ಮ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವರು ತಪ್ಪು ಮಾಡ್ತಾರೆ. ಬಟ್ ಅವ್ರು ಏನು ಹೇಳ್ತಾರೆ, ನನ್ನ ಉದ್ದೇಶ ಕರೆಕ್ಟಾಗಿದ್ದರೆ ಅದು ಅದು ಮಾಡೋದು ತಪ್ಪಾಗಿದ್ರೂ ಕೂಡ ಅದು ತಪ್ಪಲ್ಲ ಅಂತ ಹೇಳ್ತಾರೆ. ಸೊ ಅದನ್ನು ನಾನು ನಂಬ್ತೀನಿ. ಅಲ್ಲಿ ರಂಜಿತ್ ಅವರು ತಳ್ಳಿದ್ದು ತಪ್ಪೇ, ಬಟ್ ಅವ್ರ ಉದ್ದೇಶ ಅದು ತಪ್ಪು ಆಗಿರಲಿಲ್ಲ. ಅದಕ್ಕೋಸ್ಕರ ಅವ್ರು ಮಾಡಿದ್ದು ನನಗೆ ತಪ್ಪು ಇಲ್ಲ ಅಂತಲೇ ಅನಿಸುತ್ತೆ. ಸೊ ಯಾರ್ಯಾರು ಹೆಣ್ಮಕ್ಳಿಗೆ ಒಳ್ಳೇದು ಮಾಡ್ತೀನಿ, ಒಳ್ಳೇದು ಮಾಡಬೇಕು ಅಂದ್ಕೊಂಡಿದ್ದೀರಾ, ಮನಸ್ಸನ್ನ ಚೇಂಜ್ ಮಾಡ್ಕೋಬೇಡಿ. ಒಳ್ಳೆಯವರಾಗಂತೂ ಇರಬೇಡಿ, ಅದರಿಂದ ನಿಮ್ಗೆ ಏನೂ ಸಿಗಲ್ಲ. ಅದರಿಂದ ಮೋಸ್ಟ್ಲಿ ನೀವಿನ್ನೂ ಕಳ್ಕೊಳ್ತೀರಾ. ಇಷ್ಟು ನಾನು ಹೇಳಬಲ್ಲೆ. ಮತ್ತು ಯಾರ್ಯಾರು ಹೆಣ್ಮಕ್ಳು ಜಗ್ಗು ಸರ್ ಈಸ್ ಗ್ರೇಟ್, ಜಗ್ಗು ಸರು ಕರ್ನಾಟಕದ ಕ್ರಶ್ ಅಂತೆಲ್ಲ ಹೇಳ್ತಿದ್ದೀರಾ, ದಯವಿಟ್ಟು ಫುಲ್ ವಿಡಿಯೋ ನೋಡಿ. ನಿನ್ನೆ ಎಪಿಸೋಡ್ ನೋಡಿದಾದ್ಮೇಲೂ ಕೂಡ ನಿಮಗೆ ಇನ್ನೂ ಅವ್ರ ಮೇಲೆ ಅದೇ ಒಪಿನಿಯನ್ ಇದೆ ಅಂತ ಅಂದರೆ ನಿಮಗೆ ನಿಜವಾಗ್ಲೂ ನಮ್ಮ ನಮಸ್ತೆ. ಎರಡು ಕೈ ಮುಗಿದು ನಿಮಗೆ ಕೇಳ್ತೀನಿ, ನಿಜವಾಗ್ಲೂ ನೀವು ಗ್ರೇಟು ಅಂತಲೇ ಹೇಳ್ತೀನಿ. ಒಬ್ಬ ವ್ಯಕ್ತಿ ಹೆಣ್ಮಗಳ ಮೇಲೆ ಕೆಟ್ಟದಾಗಿ ಮಾತಾಡಿ, ಹೌದು ನಾನು ಕೆಟ್ಟದಾಗಿ ಮಾತಾಡಿದ್ದೀನಿ ಏನಿವಾಗ ಅನ್ನೋ ಫ್ರೀಡಮಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಇನ್ನು ನಾವು ಕರ್ನಾಟಕ ದೇಶದಲ್ಲಿ ಇದ್ದೀವ ಅಂತ ಅನಿಸುತ್ತೆ. ನಾವು ಕನ್ನಡಿಗರು ಅಂದರೆ ನಮ್ಮ ದೇಶದಲ್ಲಿ ಎಷ್ಟು, ಭಾರತದಲ್ಲಿ ಹೆಣ್ಮಕ್ಳಿಗೆ ಎಷ್ಟು ವ್ಯಾಲ್ಯೂ ಇದೆ. ನಾವು ಯಾವತ್ತೂ ಗಂಡ್ಮಕ್ಳಿಗಿಂತೂ ಹೆಚ್ಚು ಅಂತ ಕೇಳಿಲ್ಲ. ಅಲ್ಲಿ ನಮ್ಮ ಜಗದೀಶ್ ಸರ್ ಹೇಳ್ತಾರೆ, ಗಂಡ್ಮಕ್ಳಿಗೆ ಮಾತಾಡಿದಾಗ ಹೇಳಿಲ್ಲ ಹೆಣ್ಮಕ್ಳಂದ್ರೆ ಏನು, ನಿನಗೆ ಹೆಣ್ಮಕ್ಳು ಗಂಡ್ಮಕ್ಳಿಗೂ ಡಿಫ್ರೆನ್ಷಿಯೇಟ್ ಮಾಡ್ತೀಯಾ, ಹೆಣ್ಮಕ್ಳಂದ್ರೆ ಗ್ರೇಟಾ ಅಂತ ಕೇಳ್ತಾರೆ. ನಾವು ಯಾವತ್ತೂ ಹೊಡೆದಾಡಿಲ್ಲ ಗುರು, ನಾವು ಟಾಪ್ ಆಗಿರಬೇಕು ಅಂತ. ಇನ್ನೂ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಗಂಡಸರು ಹೆಂಗಿರ್ತಾರೋ ಅದೇ ಥರ ನಾವು ಬದುಕೋಣ, ನಮಗೂ ಸ್ವೇಚ್ಛೆ ಇರಬೇಕು ಅಂತ ಇವಾಗ ನಾವು ಬಂದು ಆಚೆ ಮಾತಾಡ್ತಾ ಇದ್ದೀವಿ, ವರ್ಕ್ ಮಾಡ್ತಾ ಇದ್ದೀವಿ. ಹಾಗಂತ ನಿಮಗೆ ಅಡುಗೆ ಮಾಡೋಕೆ ಅದೇನು ಬಿಟ್ಟಿಲ್ಲ ಅಲ್ವಾ, ಮತ್ತು ನಮ್ಮ ಮಕ್ಕಳು ಏರೋದೇನು ಬಿಟ್ಟಿಲ್ಲ ಅಲ್ವಾ, ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೀವಿ, ಸಂಸಾರನ ನೋಡ್ಕೊಳ್ತಾ ಇದ್ದೀವಿ. ಮತ್ತು ಹೆಣ್ಣು ಮಗು ಅಂದರೆ ಒಂದು ಹೆಣ್ಮಗುಗೆ ಮಾತ್ರನೇ ಸಾಧ್ಯ 9 ತಿಂಗಳು ಹೊಟ್ಟೆಯಲ್ಲಿ ಮಗು ಇಟ್ಕೊಂಡು ಒಂದು ಜನ್ಮ ಕೊಡೋಕ್ಕೆ. ಅವ್ರು ಸತ್ತೋಗ್ತಾರೆ, ಅವ್ರು ಸತ್ತೋದ್ರೂ ಸತ್ತೋಗ್ಬೋದು, ಬದುಕ್ಬೋದು. ಅಂದರೆ ಅವ್ರ ಪ್ರಾಣನೇ ಒತ್ತೆ ಇಟ್ಟು ಒಂದು ಜೀವಕ್ಕೆ ಜೀವ ಕೊಡೋದು ತಾಯಿ ಮಾತ್ರನೇ, ಅದು ಒಂದು ಹೆಣ್ಣಿಂದ ಸಾಧ್ಯ. ಅದಕ್ಕೋಸ್ಕರನೇ ನಮ್ಮ ದೇಶದಲ್ಲಿ ಹೆಣ್ಣಿಗೆ ಒಂದು ವ್ಯಾಲ್ಯೂ ಇದೆಯೇ ಹೊರತು ಹೆಣ್ಮಕ್ಳಾದರೆ ಗ್ರೇಟು, ಗಂಡ್ಮಕ್ಳಾದರೆ ತುಂಬ ಕಡಿಮೆ ಅನ್ನೋದು ನಿಜವಾಗ್ಲೂ ಯಾವತ್ತೂ ಹೆಣ್ಮಕ್ಳು ನಾವು ಗಂಡ್ಮಕ್ಳಿಗಿಂತೂ ಜಾಸ್ತಿ ಇರಬೇಕು, ಇಲ್ಲಾಂದರೆ ನೀವು ಹೆಂಗೆ ಮೆರಿಬೇಕು ಹಂಗೆ ಮೆರಿಬೇಕು ಅನ್ನೋ ಉದ್ದೇಶ ನಿಜವಾಗ್ಲೂ ನಮ್ಮದಲ್ಲ. ನಾವು ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು, ನಾವು ಎಷ್ಟು ದಿನ ಅಂತ ಡಿಪೆಂಡ್ ಆಗಿರೋದು ಅನ್ನೋದು ಒಂದೇ ನಮ್ಮ ಕ್ವಶನ್ ಆಗಿರುತ್ತೆ. ಬಟ್ ಅದನ್ನು ಜಗದೀಶ್ ಸರು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತೀಯಾ, ಯಾಕೆ ಗಂಡು ಮಕ್ಳಿಗೆ ಮಾನ ಮರ್ಯಾದೆ ಇಲ್ವಾ, ಅದನ್ನು ಎಷ್ಟು ದೊಡ್ಡ ಟಾಪಿಕ್ ಮಾಡಿಬಿಟ್ಟು ಒಂದು ಸಿನಾರಿಯೋನೇ ಕ್ರಿಯೇಟ್ ಮಾಡ್ಕೊಬಿಟ್ರು. ಬಟ್ ಅವರು ನಿನ್ನೆ ಮಾತಾಡೋದಕ್ಕೆ ಮ್ಯಾಚ್ ಆಯ್ತೇ ಹೊರತು ಇವತ್ತು ಮಾತಾಡೋದಕ್ಕೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಗುರು. ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಅಂತಾರೆ. ಎಜುಕೇಷನ್ ಇಂಪಾರ್ಟೆಂಟ್ ಅಂದರೆ ನಮ್ಮ ಊರಲ್ಲಿರೋರೇ ಚೆನ್ನಾಗಿ ಮಾತಾಡ್ತಾರಲ್ಲ ಗುರು, ನಮ್ಮ ಹತ್ರ ನಮ್ಮ ಊರಲ್ಲಿರೋರೇ ಹೆಣ್ಮಕ್ಳಿಗೆಲ್ಲ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾರಲ್ಲ. ಯಾವತ್ತೂ ನಮ್ಗೆ ಈ ಥರ ಅವಮಾನ ಅಂತೂ ಮಾಡಿಲ್ಲ, ಬಂದೆ ನಮ್ಮ ಚೆನ್ನಾಗಿದೆಯೇನಮ್ಮ ಅಂತಲೇ ಮಾತಾಡೋದಲ್ಲ. ಈ ಥರ ಎಜುಕೇಷನ್ ಅಂದಮೇಲೆ ಎಜುಕೇಷನ್ ಏನಕ್ಕೆ ಗುರು, ಏನು ವ್ಯಾಲ್ಯೂ ಗುರು, ಈ ಥರ ಎಲ್ಲ ಮಾತಾಡಿದರೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನೆನ್ನೆ ಎಪಿಸೋಡ್ ನೋಡ್ತಾ ಡಿಸ್ಕಸ್ ಮಾಡ್ತಾ ಹೋಗೋಣ ನಿನ್ನೆ ಎಪಿಸೋಡಲ್ಲಿ ಏನೇನಾಯಿತು ಅಂತ. ಎಪಿಸೋಡ್ ಸ್ಟಾರ್ಟ್ ಆದ ತಕ್ಷಣವೇ ನಮ್ಮ ಜಗದೀಶ್ ಸರ್ ಅವರು ಮತ್ತು ಸುರೇಶ್ ಸರ್ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಹೀಗೆ ಮಂಜ ನೋಡೋ, ಹಿಂಗೆ ನನ್ನೇ ಸೇವ್ ಮಾಡ್ದಂಗೆ ಆಟ ಆಡೋಕ್ಕೆ ಹೋದ, ಅವ್ನ ಕೈ ಏಟ್ ಮಾಡ್ಕೊಂಡ ನೋಡು ಅಂತ ಹೇಳ್ತಾ ಸ್ವಲ್ಪ ಕೆಟ್ಟ ಪದಗಳನ್ನ ಯೂಸ್ ಮಾಡ್ತಾರೆ. ಆಗ ನಮ್ಮ ಸುರೇಶ್ ಅವರು ಹೇಳ್ತಾರೆ ಕೂಡ, ಸರ್ ನೀವು ಮಾತಾಡಿ ಏನಾದರೂ ಬೈದಿ, ಆದರೆ ಆ ಥರ ಕೆಟ್ಟ ಪದಗಳನ್ನ ಸೆಂಟರಲ್ಲಿ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ಅದಾದಮೇಲೆ ಸರಿ ಹೇಳು ಅಂತ ಅಂದ್ಬಿಟ್ಟು ಮತ್ತು ಹಂಸ ಅವ್ರ ಬಗ್ಗೆ ಸರಿ ಹೇಳು ಅನ್ನಲ್ಲ, ಅವರು ಅದನ್ನ ಲೆಕ್ಕಿಸ್ದಂಗೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾತಾಡ್ಕೊಂಡು ಹೋಗ್ತಾರೆ. ಮತ್ತು ಹಂಸ ಅವ್ರ ಬಗ್ಗೆ ಮಾತಾಡ್ತಾರೆ. ಅವಳು
ಯಾರೂ ಇಲ್ದಾಗ ನಾನು ಅವಳ ಮೇಲೆ ಅವಳು ಬೆನ್ನಿಂದ ನಿಂತಿದ್ದೀನಿ ಅಂತ ಹೇಳಿ ಅಲ್ಲೂ ಕೂಡ ಬೀಪ್ ಸೌಂಡು ನಮಗೆ ಕೇಳಿಸುತ್ತೆ. ಬೆನ್ನು ಚೂರಿ ಹಾಕಿದ್ಲು ಹಂಗೇನೋ ಸ್ವಲ್ಪ ಮಾತಾಡ್ದಂಗೆ ಬೀಪ್ ಸೌಂಡ್ ನಮಗೆ ಬಿಗ್ ಬಾಸ್ ಅವರು ಹಾಕ್ತಾರೆ. ಆವಾಗ ಕೂಡ ಸುರೇಶ್ ಅವರು ಟ್ರಿಗರ್ ಆಗಿ, ಸರ್ ನೀವು ಹಿಂಗೆ ಮಾತಾಡೋದಾದರೆ ನಾನು ನಿಮ್ಮ ಹತ್ರ ಮಾತಾಡೋದೇ ಇಲ್ಲ ಸರ್, ನಾನು ಎದ್ದೋಗ್ತೀನಿ ಸರ್ ಅಂತ ಎದ್ದೋಗ್ತಾರೆ. ಆಗ ಜಗದೀಶ್ ಸರು ಸರಿ ಬಾ ಮಾತಾಡೋಲ್ಲ ಕುತ್ಕೋ ಅಂತ ಅವ್ರ ಕನ್ವರ್ಸೇಷನ್ನ ಮುಂದುವರಿಸ್ಬೋದಾಗಿತ್ತು. ಬಟ್ ಆ ಪಾಯಿಂಟ್ ಆಫ್ ಟೈಮ್ ಎಲ್ಲರಿಗೂ ಎಲ್ಲಿ ನಾನು ಕೆಟ್ಟೋನಾಗಿ ಕಾಣ್ತೀನೋ ಅಂತ ಹೇಳ್ಬಿಟ್ಟು, ಹೋಗ್ಲೋ ಬಿಡೋ, ನಾನು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ, ನಿನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತೀನಿ, ವಾದ ಮಾಡ್ಕೋತೀಯಾ ಅಂತೆ. ಗುರು ಪಾಯಿಂಟಲ್ಲಿ ಏನಾಗಿರೋದು, ನೀನು ಮಾತಾಡ್ತಿರೋದು ಏನು ಗುರು? ನನಗಂತೂ ಏನು ಗುರು ಇವ್ರ ತಲೆ ಇದೆಯಾ ಇಲ್ವಾ ಅಂತ ಅನ್ನಿಸ್ತು. ಅಷ್ಟಾದಮೇಲೆ ಸುರೇಶ್ ಅವರು ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರ್ ನಾನು ನಿಮಗೆ ಹಂಸ ಮೇಡಮ್ ಅಂದರೆ ಹೆಣ್ಮಕ್ಳ ಮೇಲೆ ಕೆಟ್ಟ ಪದಗಳನ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತಿರೋದು ನಾನು ಅಷ್ಟೇ ಅಂತ ಜೋರಾಗಿ ಕಿಚ್ಚಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಬ್ರಿಗೊಬ್ರು. ಅದನ್ನು ಕೇಳಿಸ್ಕೊಂಡು ಊಟ ಮಾಡ್ತಿರೋ ಎಲ್ಲ ಕಂಟೆಸ್ಟೆಂಟ್ಸ್ ನಡುವೆ ಭವ್ಯ ಗೌಡ ಅವ್ರಿದ್ಬಿಟ್ಟು ಶಿಶಿರ್ನ ಕರೀರಿ, ಆಚೆ ಜಗಳ ಆಗ್ತಾ ಇದೆ, ನಮ್ಮ ಸುರೇಶ್ ಅವರು ಮತ್ತು ನಮ್ಮ ಜಗದೀಶ್ ಸರ್ ಅವರು ಜಗಳ ಆಗ್ತಿದ್ದಾರೆ. ಭವ್ಯ ಅವರು ಕೂಗಿ ಹೇಳ್ತಾರೆ, ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ದಾರಂತೆ, ಕೇಳ್ರಿ ಗಟ್ಟಿಯಾಗಿ ಮಾತಾಡಬೇಕು ಅಂತ ಹೇಳಿ ಕಳಿಸ್ತಾರೆ ಭವ್ಯ ಅವರು. ಆ್ಯಕ್ಚುಲಿ ನಾನು ಭವ್ಯಗೌಡ ಅವರಿಗೆ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಭವ್ಯಗೌಡ ಅವ್ರ ಬಕೆಟ ನೀವು ಅಂತ ಕೇಳ್ತೀರಾ. ಗುರು ಹೆಣ್ಮಕ್ಳು ಗುರು, ನಮಗೋಸ್ಕರ ಯಾರೂ ಬಂದು ನಿಂತ್ಕೊಳ್ಳಲ್ಲ ಆಯಿತಾ. ನಮಗೆ ನಾವೇ ನಿಂತ್ಕೋಬೇಕು, ನಮಗೆ ನಾವೇ ಸ್ಟ್ಯಾಂಡ್ ತೊಗೋಬೇಕು, ನಮಗೆ ನಾವೇ ಮಾತಾಡಬೇಕು. ಯಾರೋ ಬರ್ತಾರೆ ನಮ್ಗೆ ಯಾರೋ ನಮ್ಮನ್ನು ಯಾರೋ ಬಂದು ಕಾಪಾಡ್ತಾರೆ ಅಂತ ಸೀನ್ ಅಂತೂ ಇವಾಗ ನಿಜವಾಗ್ಲೂ ಇಲ್ಲ. ನಮಗೇನಾದರೂ ತಪ್ಪು ಅನಿಸಿದ್ರೆ ನಾವು ಮಾತಾಡ್ತೀವಿ, ನಮಗೇನಾದರೂ ಅಲ್ಲಿ ಬೇಕು ಅನಿಸಿದ್ರೆ ನಾವು ಕೇಳಿ ಪಡ್ಕೋತೀವಿ. ಅದು ಭವ್ಯಗೌಡರಲ್ಲಿ ನನಗೆ ಖಂಡಿತ ಆ್ಯಟಿಟ್ಯೂಡು. ನಂಗೆ ತುಂಬ ಪರ್ಸ್ನಲಿ ಇಷ್ಟ ಆಗ್ತಾರೆ ಗುರು. ಅವ್ರು ಏನಾದರೂ ತಪ್ಪಾಗಿ ಮಾತಾಡಿದಾಗ ನಾನು ಅವ್ರು ತಪ್ಪಾಗಿ ಮಾತಾಡ್ತಾರೆ ಅಂತಲೇ ಹೇಳಿದ್ದೀನಿ, ಎಷ್ಟೊಂದು ಸಲ ಹೇಳಿದ್ದೀನಿ. ಮುಂಚೆ ಜನರ ಜೊತೆ ಇದ್ದಿದ್ದು ಭವ್ಯಗೌಡ ಇವಾಗ ಕಾಣಿಸ್ತಾ ಇಲ್ಲ, ತುಂಬ ಕಂಫರ್ಟ್ ಝೋನಲ್ಲಿ ಇದ್ದಾರೆ ಅಂತ ಹೇಳಿರೋದು ಕೂಡ ನಾನೇನೆ. ಅವ್ರು ಸರಿ ಇದ್ದರೆ ಸರಿ ಅಂತೀನಿ, ತಪ್ಪಾದರೆ ತಪ್ಪು ಅಂತೀನಿ. ಆದರೆ ಅಲ್ಲಿರೋ ವ್ಯಕ್ತಿತ್ವಗಳಲ್ಲಿ ನನಗೆ ಭವ್ಯಗೌಡ ಅವರು ಇಷ್ಟ ಆಗ್ತಾರೆ. ನನಗೆ ಆ ಥರ ಇರೋಕ್ಕೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ, ನೀವು ಬಕೆಟ್ ಅಂದ್ಕೊಂಡ್ರೆ ಬಕೆಟ್ ಅಂದ್ಕೊಳ್ಳಿ. ಇದೆಲ್ಲ ಆದಮೇಲೆ ಹೋಗ್ತಾರೆ. ನಮ್ಮ ಶಿಶಿರವರು ಕೇಳ್ತಾರೆ, ಏನಾಯಿತು ಹೇಳಿ ಸುರೇಶ್ ಅಂತ ಅಂದಾಗ ಸುರೇಶ್ ಅವ್ರು ಹೇಳ್ತಾರೆ, ಶಿಶಿರವರೇ ಈ ಥರ ಮಾತಾಡಬೇಡಿ ಅಂತ ನಾನು ಹೇಳಿದ್ದೆ ಇವರಿಗೆ, ಅವ್ರು ಮಾತಾಡ್ತಾ ಇರಬೇಕಾದ್ರೆ. ಬಟ್ ಆದರೂ ಕೂಡ ಒಂದು ಹೆಣ್ಮಕ್ಳ ಮೇಲೆ ಕೆಟ್ಟದಾಗೆ ಮಾತಾಡಿದರು. ಹಂಸ ಅವ್ರ ಮೇಲೆ ಈ ಥರ ವರ್ಡ್ ಅಂದರು. ಆ ವರ್ಡ್ ಏನು ಅಂತ ನಮಗೆ ಬಿಗ್ ಬಾಸ್ ಅವರು ತಿಳಿಸಲ್ಲ, ಬೀಪ್ ಸೌಂಡ್ ಹಾಕ್ಬಿಟ್ಟು ಹೇಳ್ತಾರೆ. ಆಮೇಲೆ ಎಲ್ಲ ಹೆಣ್ಮಕ್ಳು ಕೇಳಿಸ್ಕೊಂಡವರು ಬರ್ತಾರೆ, ಮತ್ತು ಶಿಶಿರವರು ಇರ್ತಾರೆ. ಎಲ್ಲ ಹೆಣ್ಮಕ್ಳು ಕೇಳ್ತಾರೆ, ಶಿಶಿರವರು ಕೂಡ ಕೇಳ್ತಾರೆ, ಈ ಮಾತು ನಿಜವಾಗ್ಲೂ ನೀವು ಅಂದ್ರಾ, ಹಂಸ ಮೇಡಮ್ಗೆ ನಿಮ್ಮ ಮಾತು ಅಂದ್ರಾ ಅಂತ ಒಂದು 100 ಸಲ ಕೇಳ್ತಾರೆ ಎಲ್ಲರೂ. ಆಗ ಜಗದೀಶ್ ಸರ್ ಇದ್ಬಿಟ್ಟು ಹೌದು ನಾನು ಅಂದೆ ಅಂತಾರೆ. ಗುರು ಎಷ್ಟು ಧೈರ್ಯಗಳು ಅಂದರೆ ತಪ್ಪು ಮಾಡಿ ನಾನು ಮಾಡಿದ್ದೀನಿ, ಇವಾಗ ಏನು ನಾನು ವಾದ ಮಾಡ್ಕೋತೀನಿ, ನಾನೇ ರೈಟು ಅನ್ನೋ ಸ್ಟೇಜ್ವರೆಗೂ ಹೋಗ್ತಾರೆ. ಅಂದರೆ ಎಲ್ಲ ಹೆಣ್ಮಕ್ಳನ್ನೂ ಕೆಳಗಡೆ ಹಾಕಿ ಮಾತಾಡ್ತಾರೆ ಅಂದರೆ ಆ ಮನುಷ್ಯನಿಗೆ ಎಷ್ಟು ಧೈರ್ಯ ಇರಬೇಡ. ಕರ್ನಾಟಕದ ಕ್ರಶು ಅಂದ ತಕ್ಷಣ ತಲೆ ನಿಲ್ತಾ ಇಲ್ಲ ಅಂತ ಅನಿಸುತ್ತೆ. ಆಗ ಚೈತ್ರ ಕುಂದಾಪುರ ಅವರು 4 ಸಲ ಕೇಳ್ತಾರೆ, ಸರ್ ಅಂದ್ರ ಅಂದರೆ ಹಾಂ ಹೌದು ಅಂದೆ ಅಂತಲೇ ಹೇಳ್ತಾರೆ. ಪ್ರತಿ ಸಲ ಕೇಳಿದಾಗೂ ಅಂದೆ ಅಂತಲೇ ಕೇಳ್ತಾರೆ. ಇದೆಲ್ಲ ಆಗ್ತಿರ್ಬೇಕಾದ್ರೆ ಮಾನಸ ಮತ್ತು ಭವ್ಯ ಅವ್ರು ಬರ್ತಾರೆ. ಭವ್ಯ ಅವರು ಸರ್ ಹಂಗಂದ್ರ ಸರ್ ಅಂತ ಕೇಳಕ್ಕೆ ಹೋದರೆ, ನಿಂದೆಲ್ಲ ನಿನ್ನ ಆಟದಲ್ಲಿ ಇಟ್ಕೋ, ಇದು ನನ್ನ ಹತ್ರ ಅಲ್ಲ ಅಂತೆ. ಇವಾಗ ಭವ್ಯಗೌಡ ಏನಾದರೂ ತಪ್ಪು ಮಾಡಿದ್ರಾ, ನೀನು ಹಂಗೆ ಅಂದ ಇಲ್ವಾ ಅಂತ ಅಷ್ಟೇ ಕೇಳಿದ್ದು. ಅದಾದಮೇಲೆ ಮಾನಸ ಅವ್ರು ಬರ್ತಾರೆ, ನೀನು ಹೆಂಗೆ ಅಂದಲೋ ಅಂತಾರೆ. ಏಕವಚನದಲ್ಲಿ ಮಾತಾಡೋದು ಪ್ರತಿಯೊಬ್ಬ ಹೆಣ್ಮಕ್ಳದು ತಪ್ಪೆ. ಬಟ್ ಹೀಟ್ ಆಫ್ ದ ಮೂಮೆಂಟಲ್ಲಿ ಯಾರೋ ಬಂದು ನೀನು ಹೆಂಗೆಂಗೋ ಕೆಟ್ಟದಾಗ ಮಾತಾಡಿದ್ರೆ, ಅಯ್ಯೋ ಸರ್ ಪ್ಲೀಸ್ ಸರ್ ಹಂಗೆ ಯಾಕೆ ಮಾತಾಡಿದ್ರಿ ಸರ್, ಹಿಂಗೆ ಮಾತಾಡಬಾರ್ದಾಗಿತ್ತು ಸರ್. ನನ್ನ ವ್ಯಕ್ತಿತ್ವ ಅಂತೂ 1 ಸಲ ಇರುತ್ತೆ, 2 ಸಲನೂ ಇರುತ್ತೆ. ಪ್ರತಿ ಸಲ ಬಂದು ಕೆಣಕೋದ್ರೆ ಹಿಂಗೆ ಇರುತ್ತೆ. ಪ್ರತಿಯೊಬ್ಬನ ಕೆಳಗೋರ್ಗೂ ಹೇಳ್ತಾ ಇರೋದು, ಹೆಣ್ಮಕ್ಳ ಹತ್ರ ಜೋಪಾನವಾಗಿರಿ. ಒಂದ್ಸಲ ತಾಳ್ಮೆ ಇರುತ್ತೆ, ಅವ್ರನ್ನ ತಾಳ್ಮೆಗೆ ಅಡ್ಕೊಂಡ್ರೆ ಮಾತ್ರ ನಿಜವಾಗ್ಲೂ ನಿಲ್ಸೋಕ್ಕಾಗಲ್ಲ. ಸೊ ಹಂಗೆ ಕೇಳ್ತಾ ಇರ್ಬೇಕಾದ್ರೆ ಭವ್ಯಗೌಡವ್ರಿಗೆ ಹಂಗೆ ಟಾಂಟ್ ಕೊಡ್ತಾರೆ. ಮತ್ತು ಮಾನಸ್ ಅವ್ರಿಗೆ ನಿನ್ನ ಗಂಡನ ಹತ್ರ ಇಟ್ಕೋ, ನನ್ನ ಹತ್ರ ಅಲ್ಲ ಅಂತಾರೆ. ಮತ್ತು ನಮ್ಮ ಮಾನಸ್ ಅವ್ರು ಇದ್ಬಿಟ್ಟು ಅಲ್ಲಿ ಒಂದು ವರ್ಡ್ ಹೇಳ್ತಾರೆ, ಈ ಥರ ನಮ್ಮ ಗಂಡ ಬಿಟ್ಟೋಳನ್ನ ಏನಂತಾರೆ ಅನ್ನೋದನ್ನ ನಿಮಗೆ ಗೊತ್ತಿರುತ್ತೆ, ಈ ಥರ ಈ ಮಾತನ್ನ ಹೋಗಿ ನಿಮ್ಮ ಅಮ್ಮನ ಮುಂದೆ ಹೇಳು ಅಂತಾರೆ ಹೊರತು ನಿಮ್ಮಮ್ಮ ಇದು ಅಂತ ಅಲ್ಲಿ ನಮ್ಮ ಮಾನಸ್ ಅವರು ಎಲ್ಲೂ ಹೇಳಲ್ಲ. ಅದು ಎಲ್ಲ ಕಂಟೆಸ್ಟೆಂಟ್ಸು ಕೂಡ ಕ್ಲಿಯರಾಗಿ ಬಿಗ್ ಬಾಸ್ ಮುಂದೆ ಕೂಡ ಹೇಳ್ತಾರೆ. ಅದಾದಮೇಲೆ ಚೈತ್ರ ಕುಂದಾಪುರ ಅವ್ರು ನೀವು ಹೆಂಗಂದ್ರಿ ಅಂತ ಕೇಳಕ್ಕೆ ಹೋದಾಗ ಚೈತ್ರ ಕುಂದಾಪುರ ಅವ್ರಿಗೆ ಅದಕ್ಕೆ ಆನ್ಸರ್ ಕೊಡೋದು ಬಿಟ್ಟು ಅವ್ರ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಾರೆ. ಅರೆ ನೀನೇನು ಸಾಚನಾ, ನೀನು ಯಾವತ್ತಾದರೂ ನಿಯತ್ತಾಗಿದೆಯಾ, ನೀನು ಯಾಕೆ 5 ಕೋಟಿ ದುಡ್ಡು ಇಸ್ಕೊಂಡೆ, ನಿನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ಯಾಕೆ ಬಂತು ಅಂತ ಕೇಳ್ತಾರೆ. ಅಲ್ಲಿ ನಡೀತಿರೋ ಪಾಯಿಂಟ್ ಏನು, ನೀನು ಮಾತಾಡ್ತಿರೋ ಪಾಯಿಂಟ್ ಏನು, ಒಂದಕ್ಕೊಂದು ರಿಲೇಟ್ ಆಗಿದೆಯಾ, ಪರ್ಸ್ನಲ್ ಅಟ್ಯಾಕ್ ಏನಕ್ಕೆ. ಬಟ್ ಅಲ್ಲಿ ಚೈತ್ರ ಕುಂದಾಪುರ ಅವರು ಜಗದೀಶ್ ಅವರ ಪರ್ಸ್ನಲ್ ಅಟ್ಯಾಕ್ ಮಾಡೋಕ್ಕೆ ಯಾವುದೂ ಪ್ರಯತ್ನ ಪಡಲಿಲ್ಲ. ನನಗಿಲ್ಲೇ ಚೈತ್ರ ಕುಂದಾಪುರ ಅವರು ತುಂಬ ಇಷ್ಟ ಆಗೋದು. ಅವರು ನಿಮ್ಮಪ್ಪ ನಿಮ್ಮ ಅಮ್ಮನ ಗುಟ್ಟಿದ್ರೆ ಅಂತೆಲ್ಲ ಮಾತಾಡೋಕೊಂಡು ನನ್ನ ಪರ್ಸ್ನಲ್ ಬಗ್ಗೆ ಎಲ್ಲ ಮಾತಾಡಬೇಡ ಅಂತ ಅಂದರು. ಬಟ್ ಅವರು ಜಗದೀಶ್ ಸರ್ ಮೇಲೂ ಕೂಡ ತುಂಬ ಕಂಪ್ಲೇಂಟ್ಸ್ ಆಗಿದ್ದಾವೆ. ಅವರು ಕೂಡ
ತುಂಬ ಸಲ ಒಂದು ಸಲ ಜೈಲಿಗೇನೋ ಹೋಗಿ ಬಂದಿದ್ದಾರಂತೆ, ಅವರು ಒಪ್ಕೊಂಡಿದ್ದಾರೆ. ಅದನ್ನು ಮಾತಾಡೋಕ್ಕೆ ಚೈತ್ರ ಅವ್ರಿಗೆ ಸೆಕೆಂಡ್ ಸಾಕು ಗುರು. ಬಟ್ ಆದರೆ ಅವರೆಲ್ಲೂ ಮಾತಾಡಲಿಲ್ಲ. ಅವ್ರ ಪೇಷನ್ಸು ನನಗೆ ತುಂಬ ಇಷ್ಟ ಆಯಿತು ಇಲ್ಲಿ. ಅದಾದಮೇಲೆ ಪ್ರತಿಯೊಬ್ಬ ಹೆಣ್ಮಕ್ಳ ಮೇಲೂ ಹೋಗಿ ಮೇಲ್ಮೇಲೆ ಬಿದ್ಕೊಂಡು ಜಗಳ ಆಡ್ತಿರ್ಬೇಕಾದ್ರೆ ನಮ್ಮ ರಂಜಿತ್ ಹೋಗ್ಬಿಟ್ಟು ಹಿಂಗೆ ತಳ್ಳಿದ್ರು. ಆ್ಯಕ್ಚುಲಿ ಅದು ಪ್ರೊಟೆಕ್ಟಿವ್ ಆಗೇ ಇರುತ್ತೆ, ನೀವು ಅದು ನೋಡಿದ್ರೆ ಗೊತ್ತಾಗಿರುತ್ತೆ. ಲಿಟ್ರಲಿ ಇಷ್ಟು ದೂರದಿಂದ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ. ಈ ಥರ ನಿಮ್ಮನೆ ಹೆಣ್ಮಕ್ಳಿಗೆ ಬಂದು ಕೂತ್ಕೊಂಡು ಮಾತಾಡಿದರೆ ನೀವು ಸುಮ್ಮನೆ ಇರ್ತೀರಾ? ಇಲ್ಲ ತಾನೇ. ಅದೇ ತಾನೇ ರಂಜಿತು ಮಾಡಿದ್ದು. ಅಲ್ಲಿ ತಳ್ತಾರೆ, ಅಲ್ಲಿ ಬಿಗ್ ಬಾಸಿಂದ ಅಲರ್ಟ್ ಬರುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಹಂಸ ಅವರು ಕೂಡ ಹೋಗಿ ಕೇಳ್ತಾರೆ. ಅದು ಯಾಕಂದರೆ ಹಂಸ ಅವ್ರ ಬಗ್ಗೆ ಹಂಗೆ ರಿಪೀಟಾಗಿ ಮಾತಾಡ್ತಾ ಇರ್ತಾರೆ ಜಗದೀಶ್ ಸರ್. ಅದಕ್ಕೆ ಹಂಸ ಅವ್ರು ಹೋಗ್ಬಿಟ್ಟು ಕ್ಯಾಮ್ರಾ ಮುಂದೆ ಕೇಳ್ತಾರೆ, ಬಿಗ್ ಬಾಸ್ ಇದಕ್ಕೆ ನೀವು ಆ್ಯಕ್ಷನ್ ತೊಗೊಳ್ತೀರಾ ಇಲ್ಲಾಂದರೆ ನಾವು ಆ್ಯಕ್ಷನ್ ತೊಗೋಬೇಕಾ ಹೇಳಿ ಅಂತ. ಹಾಗೆ ಹೇಳಿದಾಗ ಬಿಗ್ ಬಾಸ್ ಅವರು ಇವಾಗ ಅದೇ ಟೈಮ್ಗೆ ನಮ್ಮ ರಂಜಿತ್ ಅವರು ಕೂಡ ಇವ್ರನ್ನ ತಳ್ತಾರೆ ಹಿಂಗೆ. ಆವಾಗ ಎಲ್ಲರನ್ನೂ ಕೂರಿಸಿ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಕೂಡ ನಮ್ಮ ಜಗದೀಶ್ ಸರ್ ಅವರು ಸುಮ್ಮನೆ ಇರಲಿಲ್ಲ. ಏನೋ ಮಾತೆತ್ತಿದ್ರೆ ಕೈ ಎತ್ತಕ್ಕೆ ಬರ್ತೀಯಲ್ವೋ ಅಂತಾರೆ. ತಳ್ಳಿರೋದು ಒಂದೇ ಸಲ ತಾನೆ. ಮಾತೆತ್ತಿದ್ರೆ ಕೈ ಎತ್ತತ್ತೀಯಾ ಅಂದರೆ ತಳ್ಳಿರೋದು ಒಂದೇ ಸಲ. ಹೌದು, ಅಂದರೆ ಅವ್ರು ಕೋಪ ಮಾಡ್ಕೊಳ್ತಾ ಇದ್ರು ರಂಜಿತ್ ಅವರು, ಬಟ್ ಯಾವತ್ತೂ ಕೈ ಎತ್ತಿರಲಿಲ್ಲ. ಇದೇ ಫಸ್ಟ್ ಟೈಮು ತಳ್ಳಿದ್ದು. ಯಾಕಂದರೆ ಅಲ್ಲಿ ಸಿಚುವೇಶನ್ ಹಂಗಿತ್ತು. ಹಂಗಿರ್ಬೇಕಾದ್ರೆ ಓಕೆ, ಇಷ್ಟು ಎಲ್ಲ ಮಾತಾಡಿದ್ರೆ ಕೈ ಎತ್ತಕ್ಕೆ ಬರ್ತೀಯೋ, ನೀನು ನೋಡ್ಕೋತೀಯೋ, ಇದು ಕೂಡ ಓಕೆ ಗುರು. ಅವಾಜ್ ಹಾಕೋದು ಎಲ್ಲ ಕಾಮನ್ ಬಿಗ್ ಬಾಸ್ ಹೌಸಲ್ಲಿ. ಬಟ್ ಅವ್ರ ಗಂಡಸ್ತನಕ್ಕೆ ಇದು ಮಾತಾಡಿದ್ರಲ್ಲ, ಪ್ರೋಟೀನ್ ಶೇಕ್ ಇಲ್ಲ ಅಂದರೆ ಏನಾಗಿದ್ದೋ ನೀನು ಅಂತ ಬೀಪ್ ಸೌಂಡ್ ಆಗಿ ತೋರಿಸ್ತಾರೆ. ಮನೆ ಎಲ್ಲ ಶಾಕ್ ಆಗುತ್ತೆ. ತ್ರಿವಿಕ್ರಮ್ ಆದರೆ ಗಟ್ಟಿಯಾಗಿ ಮುಚ್ಚಿಬಿಡ್ತಾರೆ ಬಾಯಿನ. ನಮ್ಮ ರಂಜಿತ್ ಅವ್ರದ್ದು ಅಷ್ಟು ಕೆಟ್ಟ ಪದ ಯೂಸ್ ಮಾಡಿ ಒಬ್ಬರನ್ನ ರೆಚ್ಚಿಗೇಳಿಸಿದ್ರೆ, ಆಟದಲ್ಲಿ ರೆಚ್ಚಿಗೆಲ್ಸ್ತಾ ಇದ್ರು. ಪ್ರಥಮ್ ಅವ್ರು ಹೆಂಗಾಡ್ತಾ ಇದ್ರು, ಪ್ರತಿಯೊಬ್ಬರನ್ನೂ ರೆಚ್ಚಿಗೆಲ್ಸ್ತಾ ಇದ್ರು. ಬಟ್ ಆ ಮನುಷ್ಯ ಯಾರನ್ನಾದ್ರೂ ಪರ್ಸ್ನಲ್ ಅಟ್ಯಾಕ್ ಮಾಡಿದ್ರಾ? ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದನ್ನ ಯಾವತ್ತೂ ಬಿಟ್ಟಿರಲಿಲ್ಲ ಆ ಮನುಷ್ಯ. ಅದಕ್ಕೋಸ್ಕರನೇ ಅವರು ವಿನ್ನರ್ ಆಗಿದ್ದು ಇವತ್ತು. ಹಿಂಗೆಲ್ಲ ಹೇಳ್ತಿರ್ಬೇಕಾದ್ರೆ ಹೆಂಗೋ ಒಂದು ಬಿಗ್ ಬಾಸ್ ಅವರು ಸಮಾಧಾನ ಮಾಡಿಸಿ, ಕ್ಯಾಪ್ಟನ್ ಆದ ಶಿಶಿರವ್ರಿಗೆ ಏನಾಯಿತು ಹೇಳಿ ಅಂತ ಅಂದಾಗ ಶಿಶಿರವರು ಯೂಸ್ಲೆಸ್ ಅನ್ನಿಸ್ತು ನನಗೆ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಜಗಳನ ತಡೆಯೋ ಎಲ್ಲ ಇದು ನಮ್ಮ ಶಿಶಿರವ್ರಿಗೆ ಇತ್ತು. ಬಟ್ ಅಲ್ಲಿ ಏನೂ ಮಾಡಲಿಲ್ಲ ಶಿಶಿರವರು. ಹೇಳಿದ್ರು ಬಿಗ್ ಬಾಸ್ ಈ ಥರ ಕೆಟ್ಟದಾಗೆ ಮಾತಾಡಿದ್ರಂತೆ ನಮ್ಮ ಜಗದೀಶ್ ಸರು ಹಂಸ ಅವ್ರ ಮೇಲೆ. ಅದಕ್ಕೆ ಈ ಥರ ಹೆಣ್ಮಕ್ಳ ಮೇಲೆ ಜಗಳ ಅಂದರೆ ಈ ಥರ ಕೆಟ್ಟದಾಗ ಮಾತಾಡಬೇಡಿ ಅಂತ ಸುರೇಶ್ ಅವರು ಜಗದೀಶ್ ಸರ್ಗೆ ಹೇಳಿದಾಗ ಪ್ರತಿಯೊಬ್ಬ ಹೆಣ್ಮಕ್ಳು ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದು ಒಂದು ಸ್ವಲ್ಪ ದೊಡ್ಡ ಜಗಳ ಆಯಿತು ಬಿಗ್ ಬಾಸ್ ಅಂತ ನಮ್ಮ ಶಿಶಿರವರು ಹೇಳ್ತಾರೆ. ಆಗ ಬಿಗ್ ಬಾಸ್ ಅವರು ಇಬ್ಬರಿಗೂ ಕೂಡ ಚಾನ್ಸ್ ಕೊಡ್ತಾರೆ. ಇಬ್ಬರ ಮಧ್ಯೆ ಯಾರ್ಯಾರ ಮಧ್ಯೆ ಜಗಳ ಆಯಿತೋ, ನಮ್ಮ ಸುರೇಶು ಮತ್ತು ನಮ್ಮ ಜಗದೀಶ್ ಸರ್ ಇಬ್ಬರಿಗೂ ಚಾನ್ಸ್ ಕೊಟ್ಟಾಗ ನಮ್ಮ ಸುರೇಶ್ ಅವರು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಿಗ್ ಬಾಸ್ ಹೌದು, ಆ್ಯಕ್ಚುಲಿ ನಾನು ಅವರು ಮಂಜು ಅಣ್ಣ ಬಗ್ಗೆ ಮತ್ತು ನಮ್ಮ ಹಂಸ ಅವ್ರ ಬಗ್ಗೆ ಇಬ್ಬರ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ತಿರ್ಬೇಕಾದ್ರೆ ಈ ಥರ ಕೆಟ್ಟದಾಗೆ ಮಾತಾಡಬೇಡಿ ಅಂತ ಹೇಳಿದ್ರು ಕೂಡ ಅವರು ಕೆಟ್ಟದಾಗೆ ಮಾತಾಡ್ತಾಯಿದ್ರು ಹೆಣ್ಮಕ್ಳ ಮೇಲೆ. ಅದಕ್ಕೋಸ್ಕರ ನಾನು ಜೋರಾಗಿ ಕೇಳಿದೆ ಅಂತ ಸುರೇಶ್ ಅವರು ಅಲ್ಲಿ ಏನಾಗಿತ್ತು ಅದನ್ನು ಕ್ಲೀನಾಗಿ ಹೇಳಿದ್ರು. ಅದಾದಮೇಲೆ ನಮ್ಮ ಜಗದೀಶ್ ಸರ್ಗೂ ಕೂಡ ಬಿಗ್ ಬಾಸ್ ಅವರು ಚಾನ್ಸ್ ಕೊಟ್ಟರು. ಆದರೆ ಜಗದೀಶ್ ಸರು ತುಂಬ ಮ್ಯಾನಿಪುಲೇಟಿವ್ ಆಗಿ ಮಾತಾಡೋದು ಅವ್ರಿಗೇನು ಹೊಸದಲ್ಲ. ಅಲ್ಲಿ ಏನು ಹೇಳಿದ್ರು ಅಂದರೆ, ಹೌದು ಬಿಗ್ ಬಾಸ್, ಅವರು ನಾನು ಮಾತಾಡಿದರೆ ಮಾತ್ರ ಕೇಳಿಸ್ಕೊಳ್ಳಲ್ಲ, ಅವ್ರು ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೋಬೇಕು. ಈ ಥರ ರಂಜಿತ್ತು ನನಗೆ ಮೋಸ ಮಾಡಿದ ಅಂತ ಅವರು ಹೇಳ್ತಾಯಿದ್ರು. ಅದೇ ಫ್ಲೋ ಅಲ್ಲಿ ನಾನು ಕೂಡ ಒಂದೆರಡು ಕೆಟ್ಟ ಮಾತು ಯೂಸ್ ಮಾಡಿ ರಂಜಿತ್ತು ಮತ್ತು ಹಂಸ ಅವ್ರ ಬಗ್ಗೆ ನಾನು ಮಾತಾಡಿದೆ. ನನಗೆ ಮೋಸ ಮಾಡಿದವ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಹಂಸ ಏನು ಮೋಸ ಮಾಡಿಲ್ವೇ? ಅದ್ಯಾಕೆ ಆ ವೀಕಲ್ಲಿ ಅವ್ರು ಕ್ಯಾಪ್ಟನ್ ಆಗಿದ್ರು, ಅವ್ರ ಜವಾಬ್ದಾರಿ ನಿನ್ನ ಹತ್ರ ಚೆನ್ನಾಗಿದ್ದು ಇದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದು. ಅದನ್ನು ಅವರು ಕಂಪ್ಲೀಟ್ ಮಾಡಿದರು ಅಷ್ಟೇ. ನಿನ್ನ ಹತ್ರ ಅವಶ್ಯಕತೆ ಮುಗೀತು ಅಷ್ಟೇ. ನೀನು ನನ್ನ ಬೆಸ್ಟ್ ಫ್ರೆಂಡು, ನನ್ನ ಜೊತೆ ಇರೋಣ ಅಂತ ಯಾವಾಗಾದರೂ ಹೇಳಿದ್ರಾ? ಇಲ್ಲ ತಾನೇ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ನಾನು ಅಂದಿರೋದು ಹಂಸ ಅಲ್ವಾ, ಈ ಮಾನಸ ಅನ್ನೋಳು ಚೈತ್ರ ಅನ್ನೋಳು ಯಾಕೆ ಬಂದರು ಬಿಗ್ ಬಾಸ್ ಅಂತೆ. ಅಂದರೆ ನೀನು ಏನು ಮಾತಾಡ್ಕೊತಿದ್ರು ಅಕ್ಕಪಕ್ಕದಲ್ಲಿರೋರು ಗಪ್ ಚುಪ್ ಅಂತ ಕೈ ಮುಚ್ಕೊಂಡಿರ್ಬೇಕಾ? ಚಾನ್ಸೇ ಇಲ್ಲ, ಅದಕ್ಕೆ ಬಂದರು. ಆಮೇಲೆ ಹೇಳ್ತಾರೆ ಚೈತ್ರ ಅವರು ಅವ್ರ ಲೈಸೆನ್ಸ್ ವಿಷಯ ಎತ್ತಿದ್ರಂತೆ. ಲೈಸೆನ್ಸ್ ವಿಷಯ ಮಾತಾಡ್ದಂಗೆ ನಮಗೇನು ಕಾಣಿಸ್ಲಿಲ್ಲ. ಆ್ಯಕ್ಚುಲಿ ಇದು ನನಗೆ ಎಪಿಸೋಡ್ ನೋಡಬೇಕಾದ್ರೆ ಎಲ್ಲೂ ಕಾಣಿಸಿಲ್ಲ ಚೈತ್ರ ಅವರು ಲೈಸೆನ್ಸ್ ಬಗ್ಗೆ ಮಾತಾಡಿದ್ರು ಅಂತ. ಅಷ್ಟೇ ಅಲ್ಲದೆ ಚೈತ್ರ ಕುಂದಾಪುರ ಅವರು ಕೂಡ ಕ್ಲಾರಿಟಿ ಕೊಡ್ತಾರೆ, ನಾನು ಅವ್ರ ಪರ್ಸ್ನಲ್ ಆಗಿ ಏನೂ ಮಾತಾಡಿಲ್ಲ, ಅವ್ರು ನನ್ನ ಪರ್ಸ್ನಲ್ ಅಟ್ಯಾಕ್ ಮಾಡಿದ್ರು ಕೂಡ ನಾನು ಯಾವತ್ತೂ ಅವ್ರ ಪರ್ಸ್ನಲ್ ಬಗ್ಗೆ ಇವತ್ತೇ ಅಲ್ಲ ಯಾವತ್ತೂ ಮಾತಾಡಿಲ್ಲ ಅಂತ ಅವ್ರು ಕ್ಲಾರಿಟಿ ಕೂಡ ಕೊಡ್ತಾರೆ. ಮತ್ತು ಮಾನಸ್ ಅವರು ನಮ್ಮ ಅಮ್ಮನ ಹಂಗೆ ಅಂದ್ಲು ಅಂತ ಅಂತಾರೆ. ಬಟ್ ಮಾನಸ್ ಅವರು ಇಡೀ ಮನೆ ಕಂಟೆಸ್ಟೆಂಟ್ಸು ಕೂಡ ಹೇಳ್ತಾರೆ, ಮಾನಸ್ ಅವರು ಅವ್ರ ಅಮ್ಮನ ಮುಂದೆ ಹೋಗಿ ವರ್ಡ್ ಹೇಳು ಅಂತ ಅಂದರೆ ಹೊರತು ಅವ್ರ ಅಮ್ಮ ಇದು ಅಂತ ಮಾನಸ್ ಅವರು ಹೇಳಿಲ್ವಂತೆ. ಸೊ ಇದು ಕೂಡ ಕ್ಲಾರಿಟಿ ಅಲ್ಲೇ ಕೊಡ್ತಾರೆ ಮಾನಸ್ ಅವರು. ಇದು ಎಕ್ಸ್ಪ್ಲನೇಷನ್ ಆದರೆ ಬಿಗ್ ಬಾಸ್ ಅವರು ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ಗೂ ಕೂಡ ಚಾನ್ಸ್ ಕೊಡ್ತಾರೆ. ನಿಮಗೆ ಈ ಜಗಳದ ಮೇಲೆ ಒಪಿನಿಯನ್ ಏನು ಅನ್ನಿಸ್ತು ಅಂತ. ಧರ್ಮ ಅವರು, ಬಿಗ್ ಬಾಸ್ ಇಲ್ಲಿ ನಮಗೆ ಎಮೋಷ್ನಲಿ ತುಂಬ ಟಾರ್ಚರ್ ಅನಿಸ್ತಾ ಇದೆ, ಈ ಥರ ಕೆಟ್ಟ ಮಾತಾಡಿಕೊಂಡು ಹೆಣ್ಮಕ್ಳ ಮೇಲೆ ಇದ್ದರೆ ನಮಗೆ ಇಲ್ಲಿರೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ನಮ್ಮ ಧರ್ಮ ಅವ್ರು ಎಕ್ಸ್ಪ್ಲನೇಷನ್ ಕೊಡ್ತಾರೆ.
ಅದಾದಮೇಲೆ ನಮ್ಮ ಮೋಕ್ಷಿತ ಅವರು, ಹೌದು ಮೋಕ್ಷಿತ ಅವರು ಇಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಬಿಗ್ ಬಾಸ್ ಅನವಶ್ಯವಾಗಿ ಬೇಕಾಗಿಲ್ದಿದ್ದೆಲ್ಲ ಮಾತಾಡ್ತಾ ಇರ್ತಾರೆ. ಮತ್ತು ಅವ್ರು ಅಂದ್ಕೊಂಡಿದ್ದಾರೆ ನಮ್ಮ ಹತ್ರ ಇವಾಗ ಬಂದು ಜಗಳ ಆಡಿ ಮತ್ತೆ ನೆಕ್ಸ್ಟ್ ಮೂಮೆಂಟಲ್ಲಿ ಬಂದು ಚೆನ್ನಾಗಿ ಮಾತಾಡಿದ್ರೆ ಪ್ರತಿಯೊಬ್ಬರು ಬಂದು ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾರೆ ಅಂತ. ಬಟ್ ಅದು ಜಾಸ್ತಿ ದಿನ ನಡೆಯಲ್ಲ ಬಿಗ್ ಬಾಸ್ ಅಂತ ಅಂತಾರೆ. ಹೌದು, ಇವರು ಏನು ಅಂದ್ಕೊಂಡಿದ್ದಾರೆ, ಇವಾಗ ಜಗಳ ಮಾಡಿಬಿಟ್ಟು ಸುರೇಶ್ ಅವ್ರ ಹತ್ರ ನೈಟೆಲ್ಲ ಗುದ್ದಾಡ್ಬಿಟ್ಟು ಬೆಳಗ್ಗೆ ಹೋಗ್ಬಿಟ್ಟು ಏನು ಮಜಾ ಟೀ ತೆಳ್ಳಗೆ ಮಾಡ್ತಾಯಿದ್ಯಾ ಬೆಳ್ಳಗೆ ಮಾಡ್ತಾಯಿದ್ಯಾ ಅಂದರೆ ಮಗ ನೀನು ಗಟ್ಟಿಗೆ ಬೇಕಾ ಮಾಡ್ಕೊಡ್ತೀನಿ ಬಾ ಅಂತ ಕೊಟ್ಬಿಡ್ತಾರಾ? ಏನು ಗುರು ಇದು? ಅದು ಬೇರೆ ಅವ್ರ ಮುಖಾನೇ 24/7 ನೋಡ್ತಾ ಇರಬೇಕು. ಅಟ್ಲೀಸ್ಟ್ ಆಚೆ ಆದರೆ ಅಲ್ಲಲ್ಲದು ಓಡಾಡ್ಕೊಂಡಾದರೂ ಬರ್ಬೋದು. ಸಿಕ್ಕಾಬಟ್ಟೆ ಬೇಜಾರಾಯಿತು ನನಗೆ. ಅದಾದಮೇಲೆ ಧನರಾಜ್ ಅವ್ರನ್ನ ಕೇಳಿದಾಗ ತುಂಬ ಚೆನ್ನಾಗಿ ಹೇಳಿದ್ರು ಧನರಾಜ್ ಅವರು ಅಂತ ಹೇಳ್ಬೋದು. ಬಿಗ್ ಬಾಸ್ ಒಂದು ತಪ್ಪನ್ನ ಒಂದು ಸಲ ಮಾಡಿದ್ರೆ ಕ್ಷಮಿಸ್ಬಿಡ್ಬೋದು, 2 ಸಲ ಮಾಡಿದ್ರು ಕ್ಷಮಿಸ್ಬಿಡ್ಬೋದು. ಬಟ್ ಪದೇ 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 ಆ ತಪ್ಪನ್ನ ಮಾಡಿದರೆ ಕ್ಷಮಿಸಬಾರ್ದು ಬಿಗ್ ಬಾಸ್ ಅಂತ ಹೇಳ್ತಾರೆ. ಇದು ರೈಟು, ಯಾಕಂದರೆ ಡೇ 1ಇಂದ ಮಿಸ್ಟೇಕು, ಡೇ 1ಇಂದ ಗೊತ್ತು ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ವೀಕ್ ಮಾತ್ರ ನನಗೆ ಜಗದೀಶ್ ಸರ್ ತುಂಬ ಇಷ್ಟ ಆಗಿದ್ದು. ಅದಾದಮೇಲೆ ನನಗೊಂದು ಪಾಯಿಂಟು ಅವ್ರಿಗೆ ಇಷ್ಟ ಅಲ್ಲ, ಅಸಹ್ಯ ಆಗ್ತಾಯಿದೆ ಇವತ್ತು ನಿನ್ನೆ ಎಪಿಸೋಡ್ ನೋಡಿದಾಗಿಂದ ಅಂತೂ. ಅದಾದಮೇಲೆ ಹಂಸ ಅವ್ರು ಏನು ಹೇಳ್ತಾರೆ ಅಂದರೆ, ಬಿಗ್ ಬಾಸ್ ನಾನು ಈ ಶೋಗೆ ಬಂದಿರೋದು ನನ್ನ ಕ್ಯಾರೆಕ್ಟರ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ಇಲ್ಲಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ, ಮತ್ತು ನನಗೆ ನನ್ನ ವ್ಯಕ್ತಿತ್ವ ಕಂಡಿಡ್ಕೊಳ್ಳೋಕ್ಕೆ. ಅದು ಬಿಟ್ಟು ಬಾಯಿಗೆ ಬಂದಂಗೆ ಬೇರೆಯವ್ರ ಹತ್ರ ಬೈಸ್ಕೊಂಡು ನಮ್ಮ ಫ್ಯಾಮಿಲಿನೆಲ್ಲ ಉಗಿಸ್ಕೊಂಡು ಒಂದು ಕೆಟ್ಟ ಮಾತುಗಳನ್ನ ಕೇಳೋಕ್ಕಂತೂ ನಾನು ಇಲ್ಲಿ ಬಂದಿಲ್ಲ ಬಿಗ್ ಬಾಸ್ ಅಂತ ಹೇಳ್ತಾರೆ. ಹೌದು, ಆ್ಯಕ್ಚುಲಿ ಹಂಸ ಅವ್ರನ್ನೇ ಅವರು ಜಾಸ್ತಿ ಟಾರ್ಗೆಟ್ ಮಾಡಿ ಬೈತಾ ಇರೋದು ಕೂಡ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಗುರು. ಒಬ್ಬ ಹೆಣ್ಮಗಳನ್ನ ಅವಳು ತಪ್ಪಿಲ್ದೇ ಅಷ್ಟೊಂದು ಕ್ಯಾರೆಕ್ಟರ್ ಅಸಾಸಿಯೇಷನ್ ಮಾಡೋದು ವಿಚ್ ಇಸ್ ರಿಯಲಿ ರಾಂಗ್. ಅದಾದಮೇಲೆ ಫ್ಯಾಮಿಲಿ ಬಗ್ಗೆ ಮಾತಾಡೋಕ್ಕೆ ಅಂತೆಲ್ಲ ಹೇಳ್ತಾರೆ. ಮಂಜಣ್ಣ ಅವರು ಹೇಳ್ತಾರೆ. ಮಂಜಣ್ಣ ಅವರು ಕೂಡ ತುಂಬ ಎಕ್ಸ್ಪ್ಲನೇಷನ್ ಕ್ಲೀನಾಗಿ ಕೊಡ್ತಾರೆ. ಈ ಸಿನಾರಿಯೋಗೆ ಹೆಂಗೆ ಬೇಕಾಗಿತ್ತೋ ಹಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾಕಂದರೆ ಎಲ್ಲ ಕಂಟೆಸ್ಟೆಂಟ್ಸು ಹೋಗಿ ನಮ್ಮ ಜಗದೀಶ್ ಸರ್ನ ಕೇಳಿದ್ದು, ಯಾಕೆ ಹಿಂಗಂದ್ರಿ, ಈ ಕೆಟ್ಟ ಪದ ನೀವು ಯೂಸ್ ಮಾಡಿದ್ರಾ, ಈ ಕೆಟ್ಟ ಪದ ಯೂಸ್ ಮಾಡಬಹುದಾ ಅಂತ ಹೆಣ್ಮಕ್ಳೆಲ್ಲ ಕ್ವಶನ್ ಕೇಳೋದು. ಬಟ್ ಈ ಪ್ರಶ್ನೆಗೆ ಉತ್ತರ ಕೊಡದೆ ನಮ್ಮ ಜಗದೀಶ್ ಸರು ಚೈತ್ರ ಅವ್ರ ಪರ್ಸ್ನಲ್ ಮ್ಯಾಟರ್ ತೆಗಿತಾರೆ. ನಿನ್ನ ಬಗ್ಗೆ ಏನು ಗೊತ್ತಿಲ್ವಾ, ನೀನು ನಿಯತ್ತಾಗೆ ಇದೆಯಾ, ಯಾರ ಹತ್ರ ಇಸ್ಕೊಂಡಿದ್ದೆ 5 ಕೋಟಿ, ನಿನ್ನ ಅಕೌಂಟಲ್ಲಿ ಹೆಂಗೆ ಬಂತು ಅಂತ ಎಲ್ಲ ಕೇಳ್ತಾರೆ. ಅನವಶ್ಯಕತೆ ಗುರು ಇದೆಲ್ಲನ. ಯಾಕೆ ಬೇಕಾಯ್ತು? ನಿನ್ನ ಪಾಯಿಂಟು, ನೀನು ತಪ್ಪು ಮಾಡಿದ್ಯಾ ಒಪ್ಕೊಂಡು ಎಲ್ಲರಿಗೂ ಕ್ಷಮೆ ಕೇಳಿ ಕುತ್ಕೊಂಡ್ರೆ ನೀನು ದೊಡ್ಡ ಮನುಷ್ಯ ಅನ್ಸ್ಕೊಳ್ತೀಯಾ? ಈ ಥರ ಮಾತಾಡಿದ್ರೆ ನಿನ್ಗೇನು ಸಿಗುತ್ತೆ? ಮಂಜಣ್ಣ ಕ್ಲೀನಾಗಿ ಹೇಳಿದ್ರು, ಈ ಸಿನಾರಿಯೋಗೆ ಏನೇನು ಬೇಕಾಗಿತ್ತೋ ಅದನ್ನೇ ಹೇಳಿದ್ರು ಅಂತ ಅನ್ನಿಸ್ತು. ಅದಾದಮೇಲೆ ಚೈತ್ರ ಅವರು ಕೂಡ ತುಂಬ ಅವ್ರು ಹೆಂಗಿದ್ರು ಅವ್ರು ಜಗದೀಶ್ ಸರ್ ಮೇಲೆ ಅದನ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಬಿಗ್ ಬಾಸ್ ಇವ್ರು ಅಂದರೆ ನನಗೆ ಫಸ್ಟ್ ದಿನದಿಂದ ಲೀಸ್ಟ್ ಬಾದರ್ಡ್ ಆಗಿದೆ. ಈ ವ್ಯಕ್ತಿ ಏನಾದರೂ ಮಾಡ್ಕೊಳ್ಳಿ ನನಗೆ ಸಂಬಂಧನೇ ಇಲ್ಲ ಅಂದಂಗಿದ್ದೆ. ನನಗೆ ಪರ್ಸ್ನಲ್ ಅಟ್ಯಾಕ್ ಮಾಡಿದ್ರು ಕೂಡ ನಾನು ಏನೂ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಇರ್ತಾ ಇದ್ದೆ. ಇವಾಗಲೂ ಕೂಡ ನಾನು ಆ ಮಾತು ಅಂದೆ ಅಂತ ಅವರು 3 ಸಲ ಹೇಳ್ದಾಗೇ ನಾನು ಹೋಗಿ ಅವ್ರ ಹತ್ರ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವ್ರು ಅಂದ್ಕೊಂಡಿದ್ದಾರೆ ಪರ್ಸ್ನಲ್ ಅಟ್ಯಾಕ್ ಮಾಡಿಬಿಟ್ಟು ನನ್ನ ಬಾಯಿ ಮುಚ್ಚಿಸ್ಬೋದು ಅಂತ. ಬಟ್ ನಾನಿಲ್ಲಿ ಇಡೀ ಕರ್ನಾಟಕ ಜನತೆಗೆ ಗೊತ್ತು ನನ್ನ ಮೇಲೆ ಕೇಸ್ ಆಗಿದೆ, ನಾನು ಜೈಲಿಗೆ ಹೋಗಿ ಬಂದಿದ್ದೀನಿ ಅಂತ ಎಲ್ಲನ. ನಾನು ಅದಕ್ಕೆಲ್ಲ ಎದುರ್ಕೊಳ್ಳಲ್ಲ. ಯಾರೋ ನನ್ನ ಪಾಸ್ಟ್ ಎಲ್ಲ ಹೇಳ್ಬಿಟ್ಟು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅಂದ್ಕೊಂಡ್ರೆ ಅದು ಆಗದಿರೋ ಕೆಲಸ. ಮತ್ತು ರಂಜಿತ್ ಅಂತ ಕೇಳ್ತೀರಾ ಬಿಗ್ ಬಾಸ್. ರಂಜಿತ್ತು ತುಂಬ ಇಲ್ಲಿ ರಂಜಿತ್ ಅಂತನೆಲ್ಲ ಇರೋ ಗಂಡ್ಮಕ್ಳನ್ನೆಲ್ಲ ಸೇರಿಸಿ ಹೇಳಿದ್ರು ಬಿಗ್ ಬಾಸ್. ಇಲ್ಲಿ ಎಲ್ಲ ಗಂಡ್ಮಕ್ಳಿಗೂ ಯಾರೇ ಈ ಸ್ಥಾನದಲ್ಲಿ ಬೇರೆ ಗಂಡ್ಮಕ್ಳು, ಯಾರೇ ಅಪ್ಪ ಅಮ್ಮಗೆ ಹುಟ್ಟಿರೋ ಅಕ್ಕ ತಂಗಿ ಇರೋ ಗಂಡ್ಮಕ್ಳು ಈ ಪೊಸಿಷನಲ್ಲಿ ಇದ್ದಿದ್ರೆ ಇನ್ನೂ ಜಾಸ್ತಿನೇ ರಿಯಾಕ್ಟ್ ಮಾಡಿರೋರು. ಬಟ್ ಈ ಗಂಡ್ಮಕ್ಳು ತುಂಬ ಒಳ್ಳೆಯವರು, ಎಲ್ಲನೂ ಅದ್ಮಿಟ್ಕೊಂಡಿದ್ದಾರೆ, ಅವ್ರಿಗೇನೂ ಮಾಡ್ತಾ ಇಲ್ಲ, ತುಂಬ ಒಳ್ಳೆಯವರು ಬಿಗ್ ಬಾಸ್. ಅಲ್ಲಿ ರಂಜಿತ್ತು ಅವ್ರನ್ನ ತಳ್ಳಿದ್ದು ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕು ಅಂತ ಅಷ್ಟೇ ಅಂತ ಹೇಳ್ತಾರೆ. ತುಂಬ ಕ್ಲೀನಾಗೆ ಉತ್ತರ ಕೊಟ್ಟರು ಅಂತ ಅನಿಸುತ್ತೆ. ಅಷ್ಟೇ ಅಲ್ಲದೆ ಅವರು ರಿಕ್ವೆಸ್ಟ್ ಕೂಡ ಮಾಡ್ತಾರೆ ಬಿಗ್ ಬಾಸ್ಗೆ. ಬಿಗ್ ಬಾಸ್ ಜಗದೀಶ್ ಸರ್ ಮಾತ್ರ ಮನೆಯಿಂದ ಆಚೆ ಹೋಗಲೇಬಾರ್ದು. ಅವ್ರು ಹೇಳ್ತಾರಲ್ಲ ಕಂಟೆಂಟ್ ಕೊಡಬೇಕು ಅಂತ, ಎಲ್ಲರನ್ನೂ ವಿಲನ್ ಮಾಡಿ ಅವರೇ ಕ್ರಶ್ ಆಫ್ ಕರ್ನಾಟಕ ಅಂತ ತೋರಿಸ್ತಾರೆ ಅಂದರೆ ಅದು ಜಾಸ್ತಿ ದಿನ ನಡೆಯಲ್ಲ. ಹ್ಯಾಕ್ಟಿಂಗು 1 ವಾರ ಮಾಡ್ಬೋದು, 2 ವಾರ ಮಾಡ್ಬೋದು, 3 ವಾರ ಮಾಡ್ಬೋದು, ಆದರೆ ಅವ್ರ ವ್ಯಕ್ತಿತ್ವ ಬೀಳಲೇಬೇಕು ಕೆಳಗಡೆ. ನನಗೂ ಅಷ್ಟೇ ಅನ್ಸೋದು. ಜಗದೀಶ್ ಸರ್ ಮಾತ್ರ 100 ಡೇಸ್ ಬಿಗ್ ಬಾಸ್ ಮನೆಯಲ್ಲೇ ಇರಬೇಕು, ನಮ್ಮೆಲ್ಲ ಜೊತೆನೂ ಆಟ ಆಡಬೇಕು. ಅವ್ರ ವ್ಯಕ್ತಿತ್ವ ಇದ್ದೇನಾ ಅಂತ 100 ದಿನ ನಾವು ನೋಡಿ ಅವ್ರು ಏನಾದರೂ ಹಿಂಗೆ ಆಡಿ ತುಂಬ ಚೆನ್ನಾಗಿ ಆಡಿ ಅದು ಅವ್ರು ತಪ್ಪಾಯಿತು ಅಂತ ಒಪ್ಕೊಂಡು ಎಲ್ಲ ಹೆಣ್ಮಕ್ಳಿಗೂ ಕ್ಷಮೆ ಕೇಳ್ತಾರೆ ಗುರು. ಅವ್ರಿಗೇನು ನನಗೇನು ಏನೂ ಇಲ್ಲ ಬಿಡಿ. ಅವರಿಗೆ ಬಂದುಬಿಟ್ಟು ಇಷ್ಟೆಲ್ಲ ಮಾತಾಡ್ಬಿಟ್ಟು ನಂದು ತಪ್ಪಾಯಿತು ಕ್ಷಮಿಸ್ಬಿಡ್ರಿ ಅಂದರೆ ಮತ್ತೆ ಅದೇ ಮಾತಾಡ್ತೀಯಲ್ಲ ನಾಳೆ, ನಿನ್ಗೊಂದು ಸ್ವಲ್ಪನೂ ರಿಗ್ರೆಟ್ ಇಲ್ವಲ್ಲ? 100 ದಿನ ಇರಬೇಕು ಅವರು ಎಲ್ಲ ಬಂಡವಾಳನೂ ಗೊತ್ತಾಗಬೇಕು. ಫಸ್ಟು ನಮ್ಮ ಬಿಗ್ ಬಾಸ್ ಟೀಮು ಎಡಿಟ್ ಮಾಡ್ದಂಗೆ ನಮ್ಗೆ ಏನೇನಿದೆಯೋ ಅದನ್ನು ತೋರಿಸ್ಬೇಕು, ಅದು ಮೇಯ್ನು. ಅದೇ ಅವ್ರು ಮಾಡ್ತಾಯಿಲ್ಲ, ಅದೇನೇ ಕಾರಣ ಇದೆಲ್ಲದಕ್ಕೂ. ಸೊ ಚೈತ್ರ ಕುಂದಾಪುರ ಅವರು ಈ ಥರ ಎಲ್ಲ ಹೇಳ್ತಾರೆ, ನಮ್ಮನ್ನು ವಿಲನ್ ಆಗಿ ತೋರಿಸಿ ಅವರೇ ಕ್ರಶ್ ಆಫ್ ಕರ್ನಾಟಕ ಆಗಬೇಕು ಅಂತ ಇದ್ದರೆ ಅದು ನಿಜವಾಗ್ಲೂ ಆಗಬೇಕು, ಇವ್ರು ಇವಾಗ ಎಲಿಮಿನೇಟ್ ಆಗಬಾರ್ದು ಅಂತ ಹೇಳ್ತಾರೆ. ಮತ್ತು ನಮ್ಮ ಭವ್ಯಾನ್ ಕೇಳ್ತಾರೆ. ಭವ್ಯ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ರೌಡಿ ಬೇಬಿ ಬಿಗ್ ಬಾಸ್ ನಮ್ಮ ಮೇಲೆ ಬಿದ್ದು
ಮೇಲ್ಮೇಲೆ ಬಿದ್ದು ಮಾತಾಡೋಕ್ಕೆ ಬರ್ತಾರೆ. ನಾವು ಅಲ್ಲಿ ಕೇಳಿದ್ದು ಹಿಂಗೆ ಕೆಟ್ಟದಾಗಿ ಯಾಕೆ ಮಾತಾಡ್ತೀರಾ ಅಂತ ಅಷ್ಟೇ. ಹೌದು ಬಿಗ್ ಬಾಸ್, ನಾವು 4-5 ಸಲ ಪುಷ್ ಮಾಡಿದ್ದೀವಿ. ಸೆಲ್ಫ್ ಡಿಫೆನ್ಸು, ನಮ್ಮನ್ನು ನಾವೇ ಕಾಪಾಡ್ಕೋಬೇಕು. ತಳ್ಳಿದ್ದೀವಿ, ಹೌದು ಇಲ್ಲ ಅಂತ ಹೇಳಲ್ಲ. ನೀವು ಇವರೆಲ್ಲ ಹೇಳ್ತಾ ಇದ್ರಲ್ಲ ಕಂಟೆಂಟ್ ಕೊಡಬೇಕು ಕರ್ನಾಟಕ ಜನತೆಗೆ ಅಂತ. ಹೌದು ಬಿಗ್ ಬಾಸ್, ಇವ್ರು ಕಂಟೆಂಟ್ ಕೊಡಬೇಕು. ಕರ್ನಾಟಕ ಜನತೆಗೆ ಹೆಂಗೆಲ್ಲ ಮುಖಕ್ಕೆ ಒಗ್ದಿದ್ದಾರೆ ಅಂತ ಕರ್ನಾಟಕ ಜನತೆ ನೋಡಬೇಕು. ಅದೆಲ್ಲ ತೋರಿಸಿ ಬಿಗ್ ಬಾಸ್ ಅಂತಾರೆ. ಅವ್ರು ಮಾತಾಡಿದ ಅಂದರೆ ಕರ್ನಾಟಕದ ಜನತೆ ಬಗ್ಗೆ ಕೆಟ್ಟದಾಗೆ ಯಾರು ಹಿಂಗೆ ಹೇಳಲ್ಲ ಗುರು. ನಮಗೆ ಬಿಗ್ ಬಾಸ್ ಟೀಮು ತೋರಿಸಿಲ್ಲ ಅಷ್ಟೇ. ಜಗದೀಶ್ ಸರ್ ಎಂತೆಂಥ ಕೆಟ್ಟ ಮಾತಾಡಿದ್ದಾರೆ ನಮ್ಮ ಬಗ್ಗೆ ಆಗಿರ್ಬೋದು, ಕರ್ನಾಟಕ ಜನತೆ ಬಗ್ಗೆ ಆಗಿರ್ಬೋದು, ಅಲ್ಲಿರೋ ಕಂಟೆಸ್ಟೆಂಟ್ಸ್ ಬಗ್ಗೆ ಆಗಿರ್ಬೋದು. ಬರೀ ಕಂಟೆಸ್ಟೆಂಟ್ಸ್ ಏನು ಮಾತ್ರ ಮಾಡಿದ್ದಾರೆ ಅನ್ನೋದು ಮಾತ್ರ ನಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ಬಿಗ್ ಬಾಸ್ ಜಗದೀಶ್ ಸರ್ ಎಲಿಮಿನೇಟ್ ಆಗಬಾರ್ದು. ಕರ್ಕೊಳ್ಳಿ ವಾಪಸ್ಸು. ನಮ್ಗೆ ತೋರಿಸ್ತಾರಲ್ವಾ, ಕರ್ಕೊಳ್ಬೇಕು ವಾಪಸ್ಸು ಅವ್ರನ್ನ. ಆ್ಯಕ್ಚುಲಿ ಅವ್ರು ಏನು ಅಂತ ತೋರಿಸ್ಬೇಕು. ಹಂಗೆ ಭವ್ಯವ್ರು ಹಂಗೆ ಹೇಳಿದ್ರು. ಅದಾದಮೇಲೆ ಲಾಸ್ಟ್ ಚಾನ್ಸ್ ಕೊಟ್ಟಿದ್ದು ನಮ್ಮ ಯಾರಪ್ಪ, ರಂಜಿತ್ ಅವ್ರಿಗೆ ಲಾಸ್ಟ್ ಚಾನ್ಸ್ ಕೊಡ್ತಾರೆ. ಪಾಪ ರಂಜಿತ್ ಅವರು ಹಬ್ಬದ ದಿನ ಎಲ್ಲ ಹೆಣ್ಮಕ್ಳ ಹತ್ರನೂ ಹೋಗಿ ಕಾಲಿಗೆ ಬೀಳ್ರಿ ಅಂತ ಹೇಳಿದ್ನಂತೆ ಗುರು ರಂಜಿತ್ತು. ಎಲ್ಲ ಹೆಣ್ಮಕ್ಳಿಗೆ ಹೋಗಿ ಆಶೀರ್ವಾದ ತೊಗೊಂಡಿದ್ರಂತೆ. ಸರ್, ಜಗದೀಶ್ ಸರ್ ನಮ್ಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಅಂತ. ಇಂಥವ್ರಿದ್ರೆ ಎಲ್ಲಿ ಗುರು ಒಳ್ಳೇದು? ಅದನ್ನು ಅವ್ರು ಉಳಿಸ್ಕೊಳ್ಳಿಲ್ಲ ಬಿಗ್ ಬಾಸ್. ನಾನೇ ಹೋಗಿ ಎಲ್ಲ ಹೆಣ್ಮಕ್ಳಿಗೂ ಕಾಲಿಗೆ ಬೀಳ್ರಿ ಅಂತ ಹೇಳಿದ್ದೆ, ಬಟ್ ಇದನ್ನು ಕೂಡ ಅವರು ಉಳಿಸ್ಕೊಳ್ಳಿಲ್ಲ. ಮೇಲೆ ಹೋಗಿ ಬಿದ್ದು ಮಾತಾಡಿಸ್ತಾರೆ ಬಿಗ್ ಬಾಸ್. ಹೆಣ್ಮಕ್ಳ ಮೇಲೆ ರಕ್ತ ಕುದಿಯುತ್ತೆ ಬಿಗ್ ಬಾಸ್ ಅಂತ ಹೇಳಿದ್ರು. ಹೌದು ಗುರು, ಯಾರು ಗುರು ಸುಮ್ಮನೆ ಇರ್ತಾರೆ? ಇವಾಗ ನಿಮ್ಮ ತಂಗಿ ಹತ್ರ ಯಾರಾದರೂ ಬಂದು ಕೆಟ್ಟದಾಗಲ್ಲ ಅಂದ್ರೇ ನಿಮಗೆ ಮೈಯೆಲ್ಲ ಉರಿಯುತ್ತೆ. ಹಂಗಿರ್ಬೇಕಾದ್ರೆ ಹಿಂಗೆಲ್ಲ ಮಾಡಿದ್ರೆ ಉರಿದಂಗೆ ಸುಮ್ಮನೆ ಕೂತ್ಕೊಂಡಿರ್ಬೇಕಾ? ಅದು ಸರಿನಾ? ನಿಮ್ಮ ಹೆಣ್ಮಕ್ಳಿಗೆ ಹಿಂಗಾದರೆ ಸುಮ್ಮನೆ ಇರ್ತೀರಾ? ಇನ್ನೂ ಜಗ್ಗುದಾದ ಅಂತಿದ್ದೀರಾ ಅಂದರೆ ನಿಜವಾಗ್ಲೂ ನಾನು ಏನೂ ಮಾತಾಡೋಲ್ಲ. ಬಟ್ ನನಗೆ ಜಗದೀಶ್ ಸರು ಹೆಂಗಾದ್ರೂ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಆ ವ್ಯಕ್ತಿ ಮಾತ್ರ ಮತ್ತೆ ಬಿಗ್ ಬಾಸ್ ಒಳಗಡೆ ಹೋಗಬೇಕು. ಆ ವ್ಯಕ್ತಿಯ ನಿಜವಾದ ಸ್ವರೂಪ ಒಳ್ಳೆಯವರೇ ಆಗಿದ್ದರೆ ಒಳ್ಳೆಯವ್ರ ಥರನೇ ಪ್ರೂವ್ ಮಾಡಲಿ, ಕೆಟ್ಟವರಾಗಿದ್ದರೆ ಕೆಟ್ಟವ್ರ ಥರನೇ ಪ್ರೂವ್ ಮಾಡಲಿ. ಆದರೆ ಅವ್ರು ಮಾತ್ರ ಅಟ್ಲೀಸ್ಟ್ 50 ಡೇಸ್ ಮಾತ್ರ ಬಿಗ್ ಬಾಸಲ್ಲಿ ಇರಲೇಬೇಕು. ಅವ್ರ ವ್ಯಕ್ತಿತ್ವ ಆಚೆ ಬರಲೇಬೇಕು. ಪಾಪ ಏನೂ ಮಾಡಿಲ್ದಿರ ರಂಜಿತ್ ಆಚೆ ಹೋದ್ರಲ್ಲ ಗುರು, ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಉರಿತಾ ಇದೆ. ಈ ದೇಶದಲ್ಲಿ ಒಳ್ಳೆ ತನಕ್ಕೆ ಇದೆ ಅಲ್ವಾ, ಬೆಲೆನೇ ಇಲ್ವಾ? ಯಾರು ಒಳ್ಳೇದು ಮಾಡೋಕ್ಕೆ ಹೋಗ್ಬೇಡ್ರಿ ಗುರು. ಒಳ್ಳೆಯದನಿಗೆ ಇದು ಕಾಲ ಅಲ್ಲ. ಪ್ಲೀಸ್ ರಂಜಿತ್ ಕಮ್ ಬ್ಯಾಕ್ ಮಾಡಲಿ ಅಂತ ಕೇಳ್ರಿ. ಜಗದೀಶ್ ಸರೇ ಎಲ್ಲ ತಪ್ಪು ಮಾಡಿರೋರಿಗೆ ಸಪೋರ್ಟ್ ಮಾಡ್ತಾರಾ? ನಿಮ್ಮ ಹೆಣ್ಮಕ್ಳಿಗೆ ಒಂದು ಸ್ಟ್ಯಾಂಡ್ ತೊಗೊಂಡಿರೋರಿಗೆ ಅಂದರೆ ಒಂದು ಇದಕ್ಕೆ ಮಾಡಲ್ವಾ, ಸಪೋರ್ಟ್ ಮಾಡಲ್ವಾ? ಅಷ್ಟೇನಾ? ಪ್ಲೀಸ್ ಸಪೋರ್ಟ್ ರಂಜಿತ್. ಅಷ್ಟೇ ನಾನು ಈ ವಿಡಿಯೋಲಿ ಹೇಳೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.